ಹೊಸ ರಾಷ್ಟ್ರೀಯ ನೀತಿಯನ್ನು ಮಕ್ಕಳಲ್ಲಿ ಅಳವಡಿಸುವ ಉದ್ದೇಶದಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯತೆ ಪಡೆದ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನ ಹೊಸ ಸ್ಟಾರ್ಟ್ಅಪ್ ಸ್ವಸ್ತಿಕಾ ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆಯ ಕಚೇರಿಯು ಡಿಸೆಂಬರ್ 6ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಉರ್ವಸ್ಟೂರ್ನಲ್ಲಿರುವ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನಲ್ಲಿ ಸ್ವಸ್ತಿಕಾ ಡಿಜಿಟಲ್ ಮಾರ್ಕೆಟಿಂಗ್ ಕಚೇರಿ ಶುಭಾರಂಭಗೊಳ್ಳಲಿದೆ. ಈ ಸಂಸ್ಥೆಯು ವಿದ್ಯಾರ್ಥಿಗಳೇ ನಡೆಸಲಿದ್ದು, ಅವರಿಗೆ ಉದ್ಯಮಶೀಲತೆ ಗಳಿಸುವ ಮತ್ತು ಉದ್ಯೋಗವನ್ನು ಅಭಿವೃದ್ಧಿಪಡಿಸುವ ಅವಕಾಶಗಳು ಸಿಗುತ್ತವೆ. ಈಗಾಗಲೇ 10 ಸಂಸ್ಥೆಗೆ ಸಂಬಂಧಪಟ್ಟ ವಿವಿಧ ಯೋಜನೆಗಳನ್ನು ಈ ಸಂಸ್ಥೆಯು ಕಾರ್ಯಗತಗೊಳಿಸಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಪಿ. ಸುಬ್ರಹ್ಮಣ್ಯ ಎಡಪಡಿತಾಯ ಉದ್ಘಾಟಿಸಲಿರುವರು. ಮುಖ್ಯ ಅತಿಥಿಗಳಾಗಿ ಕಚೇರಿಯ ದಾನಿಗಳಾದ ನೆರಿಯ ಹೆಬ್ಬಾರ್ ಕುಟುಂಬದ ಪರವಾಗಿ ಶ್ರೀ ರಾಧಾಕೃಷ್ಣ ಹೆಬ್ಬಾರ್, ಇಂಡಿಯನ್ ಎಂಟರ್ಪ್ರೆನ್ಯೂರ್ಸ್ ಗೈಡ್ನ ಅಧ್ಯಕ್ಷರಾದ ಆರ್.ಡಿ. ಕಿಣಿ ಹಾಗೂ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಬಂದಿದ್ದಾರೆ ಮತ್ತು ಅವರು ಟ್ರೈನ್ ಆದ ಕಾರಣ ಸಪರೇಟ್ ಆದಂತಹ ಒಂದು ಆಫೀಸ್ ಕಚೇರಿಯನ್ನು ನಮ್ಮ ಉರ್ವ ಸ್ಟೋರಿನ ಮ್ಯಾನೇಜರ್ಸ್ ಟವರ್ ನಲ್ಲಿ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲಿನ ಬಿಲ್ಡಿಂಗ್ ಅಲ್ಲೇ ಒಂದು ಸಪರೇಟ್ ಆದಂತಹ ಸುಮಾರು ಒಂದು 8 ಜನ ವಿದ್ಯಾರ್ಥಿಗಳು ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗುವಂತಹ ಕಚೇರಿಯನ್ನು ನಾವು ತೆರೆದಿದ್ದೇವೆ. ಅದರ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿಕ್ಕಿದೆ. ಇದು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಥಮ ಸ್ಟಾರ್ಟ್ಅಪ್ ಕಂಪನಿ ಆದ್ರಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಸಿ ಆದಂತಹ ಸುಬ್ರಹ್ಮಣ್ಯ ಎಡಪಡ್ತಾಯರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ನಮ್ಗೆ ಧನ ಸಹಾಯವನ್ನು ಈ ಆಫೀಸ್ಗೆ ಬೇಕಾದಂತಹ ಫರ್ನಿಚರ್ಸ್ ಮತ್ತೆ ಎಲ್ಲ ವ್ಯವಸ್ಥೆಯನ್ನು ನೆರಿಯ ಹೆಬ್ಬಾರ್ ಫ್ಯಾಮಿಲಿ ಅವರು ಮಾಡಿದ್ದಾರೆ. ಅವರ ಪ್ರತಿನಿಧಿಯಾಗಿ ರಾಧಾಕೃಷ್ಣ ಹೆಬ್ಬಾರ್ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಒಬ್ಬ ಕ್ಲೈಂಟ್ ಅಥವಾ ನಮ್ಮ ವಿದ್ಯಾರ್ಥಿ ಮಿತ್ರರ ಕಸ್ಟಮರ್ ಆದಂತಹ ಡಿಜಿಟಲ್ ಮಾರ್ಕೆಟಿಂಗ್ ಇದರ ಕಸ್ಟಮರ್ ಆದಂತಹ ಆರ್.ಡಿ. ಕಿಣಿ ಅವರು ಈ ಕಾರ್ಯಕ್ರಮದ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಥಿ ಜೀವನದಲ್ಲಿ ಹೇಗೆ ಬಿಸ್ನೆಸ್ ಮಾಡಬೇಕು ಅದನ್ನು ಲೈವ್ ಆಗಿ ನಾವು ಕೇವಲ ಇಲ್ಲಿಗೆ ಟ್ರೈನಿಂಗ್ ಕಳಿಸುವ ಬದಲು ಅವರೇ ಪ್ರಾಜೆಕ್ಟ್ ಅನ್ನು ಹೇಗೆ ಕೊಟೇಶನ್ಸ್ ಕೊಡಬೇಕು, ಹೇಗೆ ಅವರೊಟ್ಟಿಗೆ ನೆಗೋಸಿಯೇಟ್ ಮಾಡಬೇಕು, ಹೇಗೆ ವರ್ಕ್ ಮಾಡಬೇಕು, ಕಂಪ್ಲೀಟ್ ಆದ ನಂತರ ಫಂಡ್ ರೈಸ್ ಅವರ ಹತ್ರ ಅಮೌಂಟ್ಸ್ ಅನ್ನು ಹೇಗೆ ರಿಕವರಿ ಮಾಡಬೇಕು, ಅದೆಲ್ಲ ಎಕ್ಸ್ಪೀರಿಯನ್ಸ್ ಅನ್ನು ಇನ್ ಹ್ಯಾಂಡ್ ಆಗಿ ಲೈವ್ ಪ್ರಾಜೆಕ್ಟ್ಸ್ ಅನ್ನು ಅವರು ಮಾಡಿದ್ರು. ಇಟ್ ಇಸ್ ದೇರ್ ಇನ್ ಸಮ್ ಆಫ್ ದ ಲೀಡಿಂಗ್ ಐಐಎಂ ಮತ್ತು ಐಐಟಿ ಸಂಸ್ಥೆಗಳಲ್ಲಿದೆ. ಅಂತಹ ಅವಕಾಶಗಳನ್ನು ಮಂಗಳೂರಲ್ಲಿ ಪ್ರಥಮ ಬಾರಿ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅವ್ರ ಕ್ಲಾಸಿನ ನಂತರ ಸುಮಾರು 1:30ಗೆ ಕ್ಲಾಸ್ ಮುಗಿದ್ರೆ ರಾತ್ರಿ 8-9 ಗಂಟೆ ತನಕ ಈಗಾಗಲೇ ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅನಂತರ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಡಾಕ್ಟರ್ ಮಾಲಿನಿ ಎನ್ ಹೆಬ್ಬಾರ್ ಅವರು ಮಾತನಾಡಿ, ನಮ್ಮ ಸಂಸ್ಥೆಯು ಆರಂಭಗೊಂಡು 2 ವರ್ಷವನ್ನ ಪೂರೈಸಿದೆ. ಹಲವಾರು ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಜನೆಯನ್ನ ಮಾಡಿದ್ದಾರೆ. ಹಲವಾರು ಮಂದಿಯ ಭವಿಷ್ಯಕ್ಕೆ ನಮ್ಮ ಸಂಸ್ಥೆ ಬುನಾದಿಯನ್ನ ಹಾಕಿದೆ ಎಂದು ಹೇಳಿದರು. ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ತನ್ನ 2ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಂತಹ ಹೊಸ ವಿದ್ಯಾಸಂಸ್ಥೆ. ಯಾವುದಾದ್ರೂ ಒಂದು ಹೊಸತ್ತು ನಾವು ಪ್ರಾರಂಭ ಮಾಡುವಾಗ ಹೊಸತಾಗಿ ಏನಾದರೂ ಮಾಡಬೇಕು ಅಂತ ಹೇಳುವಂತಹ ಆಶೆ ಅಭಿಲಾಷೆ ಇರ್ತದೆ. ಅಂತಹ ಆಶೆ ಅಭಿಲಾಷೆಯೊಂದಿಗೆ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಅನ್ನು ಪ್ರಾರಂಭ ಮಾಡಿದಂತಹ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನ ಚೇರ್ಮನ್ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಇಲ್ಲಿದ್ದಾರೆ. ಅದೇ ರೀತಿ ಸ್ವಸ್ತಿಕಾ ಡಿಜಿಟಲ್ ಮಾರ್ಕೆಟಿಂಗ್ 1 ವರ್ಷದಿಂದ ಚಾಲಿತದಲ್ಲಿದೆ. ಅದರದ್ದು ಹೊಸ ಕಟ್ಟಡದ ಉದ್ಘಾಟನೆಗೋಸ್ಕರ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಾವು ಕರೆದಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸ್ವಸ್ತಿಕಾ ಡಿಜಿಟಲ್ ಮಾರ್ಕೆಟಿಂಗ್ನ ವಿದ್ಯಾರ್ಥಿ ವ್ಯವಸ್ಥಾಪಕರಾದ ವರುಣ್ ಪ್ರಭು, ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ರಘುನಂದನ್, ತುಳಸಿ ಕೋಟ್ಯಾನ್ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.